ಸಮವಸ್ತ್ರವನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ. अस्सलाम वालेकुम। मेरे खुदाए मेहरबान तू कार साजे दो जहां, तेरा करम है बेकिरा, तू रब्बे जुल जलाल है, तू रब्बे जुल जलाल है। कोई नहीं तेरे सिवा जो दे किसी को आसरा, अगर नहीं तेरी रिजा तो जिंदगी ओबाल है, तो जिंदगी ओबाल है। मेरे खुदाए मेहरबान तो कार साजे दो जहां, तेरा करम है बेकिरा, तू रब्बे जुल जलाल है, तू रब्बे जुल जलाल है। ಪ್ರೀತಿಯ ಮಕ್ಕಳೇ, 2026-27ನೇ ಸಾಲಿಗೆ ನಮ್ಮ ಶಾಲೆಯ ಮಕ್ಕಳಿಗೆ ನಾವು ಉಚಿತ ಸಮವಸ್ತ್ರವನ್ನು ಕೊಡ್ತಾ ಇದ್ದೇವೆ. ಸಮವಸ್ತ್ರಗಳು ಜೂನ್ 1ನೇ ತಾರೀಕಿಗೆ ಕೊಡಬೇಕು. ಯಾಕಂದರೆ 1.5 ತಿಂಗಳು ಹಳತಾಗಿ ಆಯಿತು. ಸಮವಸ್ತ್ರಗಳು ಕೊಟ್ಟಂಥ ಜಾಗದಲ್ಲಿ 1.5 ತಿಂಗಳು ಹಳತ್ತು ಆಗಿ ಆಯಿತು. 1.5 ಅಲ್ಲ, 2.5 ತಿಂಗಳು. ಜೂನ್, ಜುಲೈ, ಆಗಸ್ಟ್ 15, 2.5 ತಿಂಗಳು ಹೋಯಿತು ಒಂದು ವರ್ಷದಲ್ಲಿ. ಆದರೆ ನಮ್ಮ ಕೆಲವೊಂದು ಆರ್ಥಿಕ ಪರಿಸ್ಥಿತಿ, ಇತರ ಹಲವು ಕಾರಣಗಳು, ಇದೆಲ್ಲದರಿಂದಾಗಿ ನಾವು ಸ್ವಲ್ಪ ತಡವಾಯಿತು. ಪರವಾಗಿಲ್ಲ, ನಾವು ಪ್ರತಿ ವರ್ಷ ಎರಡು ಕೂರುವ ಕಾರಣ ನಮ್ಮಲ್ಲಿ ಹೊಸತಾಗಿ ಜಾಯಿನ್ ಆಗುವ ಮಕ್ಕಳಿಗೆ ಮಾತ್ರ ಇಲ್ಲದಂಥ ಅಪವಾದ ಉಳಿದವರೆಲ್ಲರಿಗೂ ಇದೆ. ಅದು ಟೈಟಾಗಿ ಆಗಿ ಇರ್ಬೋದು, ಲೂಸಾಗಿ ಆಗಿ ಇರ್ಬೋದು, ಹರಿದು ಇರ್ಬೋದು, ಇದೆಲ್ಲ ಇರ್ಬೋದು. ಆದರೂ ಇವತ್ತು ನಾವು ಅದನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೀವಿ. ನಿಮ್ಮ ಮನಸ್ಸಿಗೆ ಯೂನಿಫಾರ್ಮ್ ಅಂತೇಳಿದರೆ 2 ಸೆಟ್ ಕೊಡ್ತಾರೆ, ಅದು ನಾವು ತಗೊಳ್ತೇವೆ, ಅದು ನಾವು ಕೊಡ್ಬೋದು. ಹೊಲಿಸಿ ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ. ಆದರೆ ಈ ಯೂನಿಫಾರ್ಮ್ ನಿಮ್ಮ ಕೈ ತಲುಪಬೇಕಿದ್ದರೆ ಕನಿಷ್ಠ 7 ಲಕ್ಷ ರೂಪಾಯಿಗಳು ಬೇಕಾಗ್ತದೆ. ಹೊಲಿದು ನಿಮ್ಮ ಕೈಗೆ ಸಿಗಬೇಕು ಅಂತೇಳಿ ಆದರೆ 7 ಲಕ್ಷ ರೂಪಾಯಿಗಳು ಬೇಕಾಗ್ತದೆ. ಈಗಾಗಲೇ ನಾವು 3.5-4 ಲಕ್ಷ ರೂಪಾಯಿಗಳಷ್ಟು ಯೂನಿಫಾರ್ಮ್ ತಂದಿದ್ದೇವೆ. ಅದರ ಒಟ್ಟಿಗೆ ಸ್ಟಿಚ್ ಮಾಡಲಿಕ್ಕೆ 2.5 ಲಕ್ಷ ರೂಪಾಯಿಗಳು ಸ್ಟಿಚ್ ಮಾಡಲಿಕ್ಕೆ ಬೇಕಾಗುತ್ತೆ. ಅಂತೂ ಒಂದು 7 ಲಕ್ಷ ರೂಪಾಯಿಗಳು ಬೇಕು. ಹೇಳಲಿಕ್ಕೆ ಸುಲಭ ಇದೆ, ಯೂನಿಫಾರ್ಮ್ ಕೊಡುವುದು, ನೀವು ತೆಗೆದುಕೊಳ್ಳುವುದು, ಇದೆಲ್ಲ. ಆದರೆ ಅದರ ಹಿಂದೆ ದೊಡ್ಡದಾದಂಥ ಒಂದು ಯುದ್ಧವೇ ಇರ್ತದೆ, ಒಂದು ತ್ಯಾಗವೇ ಇರ್ತದೆ, ಒಂದು ಸ್ಯಾಕ್ರಿಫೈಸ್ ಇರ್ತದೆ. ಇದೆಲ್ಲದರೊಟ್ಟಿಗೆ ನಿಮ್ಮನ್ನು ಚೆಂದ ಮಾಡುವಂಥ, ಅಲಂಕಾರ ಮಾಡುವಂಥದ್ದಿದೆ. ಆದ್ದರಿಂದ ನಾನು ಪ್ರಥಮವಾಗಿ ನಿಮ್ಮಲ್ಲಿ ಕೇಳುವುದಿಷ್ಟೇ, ನಾವೆಲ್ಲರೂ ಪ್ರಾರ್ಥಿಸಬೇಕು ಒಳ್ಳೆಯ ಮನಸ್ಸಿನಿಂದ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವಂಥ ಬಡ ಮಕ್ಕಳಿಗೆ. ನಮ್ಮ ಶಾಲೆಯಲ್ಲಿ ಬಡ ಮಕ್ಕಳು ಅಂತ ಹೇಳಿದರೆ ಎಲ್ಲರೂ ಬಡ ಮಕ್ಕಳೇ ಇರುವುದು. ಯಾರು ತೆಗೆದುಕೊಳ್ಳಿಕ್ಕೆ ನೋಡಿ 2 ಫ್ಯಾರ್ ಕೊಟ್ಟು 500 ರೂಪಾಯಿ ಒಂದು ಫ್ಯಾರಿನ ಸ್ಟಿಚಿಂಗ್ ಕೊಡಿ ಅಂತ ಹೇಳಿದರು ಕೊಡದವರು ಇದ್ದಾರೆ ಕೆಲವರು. ಆದ್ದರಿಂದ ಬಡ ಮಕ್ಕಳು, ಆ ಮಕ್ಕಳಿಗೆ ಅಲ್ಲಾಹನು ಕೊಟ್ಟಂಥ ಅನುಗ್ರಹವನ್ನು, ಅಲ್ಲಾಹನು ಕೊಟ್ಟಂಥ ಸಂಪತ್ತನ್ನು ನಿಮ್ಮ ಮೂಲಕ ನೋಡುವ, ನಮ್ಮ 375 ಮಕ್ಕಳ ಮೂಲಕ ನೋಡುವ ಒಂದು ಸುಂದರವಾದಂಥ ಕಣ್ಣನ್ನು ಈ ದಾನಿಗಳಿಗೆ ಕೊಟ್ಟಿದ್ದಾನೆ. ಆ ಕಣ್ಣಿನಲ್ಲಿ ನೋಡುವಂಥ ಒಂದು ಸ್ಪಷ್ಟವಾದಂಥ ಚಂದವಾದಂಥ ಹಾರ್ಟನ್ನು, ಮನಸ್ಸನ್ನು ಅವರಿಗೆ ಕೊಟ್ಟಿದ್ದಾನೆ. ಅದರಿಂದ ಮಾತ್ರ ಸಾಧ್ಯತೆ ಇದೆ. ಸರಕಾರ ಕೊಡುವಂಥದ್ದಲ್ಲ, ಇಲ್ಲಿ ವ್ಯವಸ್ಥೆ ಮಾಡುವಂಥದ್ದು. ಎಲ್ಲರೂ ಇರುವಂಥವರಿಲ್ಲ. ಸಲಹೆ ಕೊಡಲಿಕ್ಕೆ ಎಷ್ಟೋ ಜನ ಇರ್ತಾರೆ, ಅದು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತೇಳಿ ಎಲ್ಲರೂ ಇರ್ತಾರೆ. ಆದರೆ ಧುಮುಕಿ ಕೆಲಸ ಮಾಡುವವರು ಕೆಲವರೇ ಇರ್ತಾರೆ. ಅದು ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಳೆದ 4-5 ವರ್ಷಗಳಿಂದ ನಮ್ಮ ಎಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈ ಯೂನಿಫಾರ್ಮ್ ಕೊಡಲಿಕ್ಕೆ ನಾವು ದಾನಿಗಳಿಂದ ಹಣವನ್ನು ಸಂಗ್ರಹಿಸ್ತೇವೆ.
ಇದಕ್ಕೆ ಮೂಲ ಪುರುಷರು ಅಂತ ಹೇಳಿದರೆ ನಮ್ಮ ಸಂಚಾಲಕರಾದಂಥ ಇಸ್ಮಾಯಿಲ್ ಹಾಜಬ್ಬರವರು, ನಮ್ಮ ಮಸ್ಜಿದಿನ ಅಧ್ಯಕ್ಷರಾದಂಥ ತ್ವಾಹಾಜಿಯವರು, ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿ ಇಮ್ತಿಯಾಜ್ರವರು. ಅವರಿಗೆ ಸಹಾಯಕ್ಕೆ ನನಗೆ ಮಧ್ಯವರ್ತಿ ಅದಕ್ಕೆ ಅವರಿಗೆ ಒಂದು ಬ್ರಿಡ್ಜ್ ಆಗಿರುವವರು ಅವನಿಗೆ ಮತ್ತು ನನಗೆ ಅವನ ತಂದೆ ಜೈನಾಜಿಯವರು. ಉಳಿದದ್ದು ನಾವು ಸಂಗ್ರಹ ಮಾಡ್ತೇವೆ, ಬೇರೆಯವರಿಂದ ಕೇಳಿ ತಗೊಳ್ತೇವೆ. ಒಂದು ವೇಳೆ ಹೊರಗಿನಿಂದ ಕೊಡದಿದ್ದರೂ ಅವರು ಕೊಡುವಂಥ ಹಣದಲ್ಲಿ ನಿಮಗೆಲ್ಲರಿಗೂ ನಾವು ಒಂದೊಂದು ಫ್ಯಾರು ಎರಡೆರಡು ಫ್ಯಾರು ಅಂಗಿ ಕೊಡಲಿಕ್ಕೆ ಸ್ಟಿಚ್ ಮಾಡದಿದ್ದರೂ ಸಾಧ್ಯತೆ ಇದೆ. ಒಂದು ದಿವಸ ನಾನಿಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಆಫೀಸ್ ರೂಮ್ನಲ್ಲಿ ಅವರು ಬಂದು ಹೇಳಿದರು. ಆಗ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಟೀಚರ್ನವರು ಒಂದು ಟೀಚರ್ 5, ಒಂದು ಟೀಚರ್ 3, ಒಂದು ಟೀಚರ್ 4, ಒಂದು ಟೀಚರ್ 10, ಒಂದು ಟೀಚರ್ 25 ಹೀಗೆ ಮಕ್ಕಳಿಗೆ ಡ್ರೆಸ್ ಕೊಡ್ತಾ ಇದ್ದರು. ಅದನ್ನು ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವು. ನೀವು ಡ್ರೆಸ್ ಹಾಗೆ ಟೀಚರ್ನವರ ಕೈಯಿಂದ ತೆಗೆದು ಕೊಡುವುದು ಬೇಡ, ಎಲ್ಲ ಮಕ್ಕಳಿಗೂ 2 ಫೇರ್ ಕೊಡೋಣ ಅಂತ. ಆ ವರ್ಷದಲ್ಲಿ ಅವರ ಆಸಕ್ತಿ ಏನಿತ್ತು ಅಂತ ಹೇಳಿದರೆ, ಖಾಲಿ ಅದು ಮಾತ್ರ ಅಲ್ಲ, ಮಕ್ಕಳಿಗೆ ಶೂ ಕೊಟ್ಟಿದ್ದಾರೆ, ಮಕ್ಕಳಿಗೆ ಸಾಕ್ಸ್ ಕೊಟ್ಟಿದ್ದಾರೆ, ಇದೆಲ್ಲವನ್ನು ಕೊಟ್ಟಿದ್ದಾರೆ. ಅದು ಕೊಟ್ಟ ನಂತರ ನಮಗೆ ಸಹ ಒಂದು ಹೆಮ್ಮೆ ಆಯಿತು. ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಅನುದಾನಿತ ಶಾಲೆಗಳಿಗೆ ಎಲ್ಲೂ ಕೊಡದಂಥ ಒಂದು ಸವಲತ್ತನ್ನು ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು ಕೊಡ್ತಾ ಇದ್ದಾರೆ ಅಂತ. ನಮ್ಮ ವಿದ್ಯಾರ್ಥಿಗಳ ಸಭೆಯಲ್ಲಿ ನಾವು ಅವರಿಗಾಗಿ ದುವಾ ಮಾಡುವುದು ಏನಂತೇಳಿದರೆ, ಅಲ್ಲಾಹುವೇ ನನ್ನ ಮಕ್ಕಳಿಗೆ 400 ಮಕ್ಕಳಿಗೆ ಡ್ರೆಸ್ ಕೊಡುವಂಥ ಒಂದು ಮನಸ್ಸನ್ನು ನೀನು ಅವರಿಗೆ ಕೊಟ್ಟಿದ್ದಿ. ಅವರ ಮನಸ್ಸನ್ನು ಯಾವಾಗಲೂ ನೀನು ಪ್ರಕಾಶಮಾನವನ್ನಾಗಿ ಇಡು. ಆಮೀನ್. ಪ್ರಕಾಶಮಾನವನ್ನಾಗಿ ಇಡು. ಅವರಿಗೆ, ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಸ್ವರ್ಗದ ಡ್ರೆಸ್ಸನ್ನು, ಸ್ವರ್ಗದಲ್ಲಿ ಡ್ರೆಸ್ ಬೇಕು ನಾಳೆ, ಅದನ್ನು ಅವರ ಕಬರಿನಲ್ಲಿ ಮಣ್ಣು ಹಿಡಿದಂಥ ಸಂದರ್ಭದಲ್ಲಿ, ಗೆದ್ದಲು ಹಿಡಿದಂಥ ಸಂದರ್ಭದಲ್ಲಿ ಈ ಡ್ರೆಸ್ಸು ಅವರಿಗೆ ಹೋಗಿ ಅಡ್ಡ ನಿಂತು ಅದು ಸ್ವರ್ಗದ ಡ್ರೆಸ್ ಆಗಲಿ. ಅವರಿಗೆ ನೀನು ನನ್ನ ವಿದ್ಯಾರ್ಥಿಗಳಿಗೆ ಊಟ ಕೊಟ್ಟದ್ದಕ್ಕೆ, ನನ್ನ ವಿದ್ಯಾರ್ಥಿಗಳಿಗೆ ನಾವು ಏನಾದರೂ ಕೇಳಿದ ಕೂಡಲೇ ಕೊಟ್ಟಂಥ ಆ ದಾನ ಅವರಿಗೆ ನಾಳೆ ಸ್ವರ್ಗದ ಭಕ್ಷಣವಾಗಿ, ಸ್ವರ್ಗದ ಊಟವಾಗಿ, ಸ್ವರ್ಗದ ಬಿರಿಯಾನಿಯಾಗಿ, ಸ್ವರ್ಗದ ನಾಷ್ಟವಾಗಿ ಅವರಿಗೆ ಕಬರಿಗೆ ಕೊಡು. ಕಬರಿನಲ್ಲಿ ನಾವು ಏನು ಇಲ್ಲದಿರ್ತೇವೆ ಅದನ್ನು ಕಬರಿಗೆ ಅವರಿಗೆ ನೀನು ಕೊಡು. ನನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಡ್ರೆಸ್ಸಿನ ಪರವಾಗಿ ಅವರಿಗೆ ನೀನು ಸ್ವರ್ಗದ ಒಂದು ಒಳ್ಳೆಯ ಹಾಸಿಗೆಯನ್ನು ಕೊಡು ಅಂತೇಳಿ ನಾವು ದುವಾ ಮಾಡ್ತೇವೆ. ಮಾಡುವುದಿಲ್ವಾ? ಪ್ರತಿ ದಿವಸ 3 ಗಂಟೆಗೆ ಸರಿಯಾಗಿ ಈ ಪ್ರಾರ್ಥನೆ ನಮ್ಮಲ್ಲಿ ಯಾವತ್ತೂ ಇದೆ, ಪ್ರಾರ್ಥನೆ ಮಾಡ್ತೇವೆ. ಹೆಸರಿಗೆ ಬೇಕಾಗಿ ಕೊಡುವಂಥದ್ದಲ್ಲ. ಅದರಲ್ಲಿಯೂ ನಮ್ಮಲ್ಲಿ ಏನು ಅಂತ ಹೇಳಿದರೆ, ಈ ವರ್ಷ ಡೊನೇಷನ್ ಕೊಟ್ಟವರು ಬರುವ ವರ್ಷ ಡೊನೇಷನ್ ಕೊಡಬೇಕು ಅಂತೇಳೇನಿಲ್ಲ. ನಾವು ಕೆಲವೊಮ್ಮೆ ಡ್ರೆಸ್ಸುಗಳು ಜಾಸ್ತಿ ಇರ್ತದೆ ನಮ್ಮಲ್ಲಿ. ಯಾಕೆ? ಬರುವ ವರ್ಷದಲ್ಲಿ ನಾವು ಕೊಡುವ ಎಂಬಂಥ ಉದ್ದೇಶದಿಂದ, ಆ ಮಕ್ಕಳಿಗೆ ಬೇಕಾಗಿ ಬರುವ ವರ್ಷದಲ್ಲಿ ಕೊಡುವ ಅಂತೇಳಿ ತೆಗೆದಿಟ್ಟದ್ದನ್ನು ನಾವು ಆ ಮಕ್ಕಳಿಗೆ ಯೂಸ್ ಮಾಡುವಾಗೆ ಕೊಡುವಂಥ ವ್ಯವಸ್ಥೆಯೂ ಇರ್ತದೆ. ಆದರೆ ಏನಿರಬೇಕು ಅಂತೇಳಿದರೆ, ನಾವು ನೋಡುವಂಥ ನಮ್ಮ ಕಣ್ಣು ಪರಿಶುದ್ಧವಾಗಿ ಇರಬೇಕಾಗತ್ತೆ, ನಮ್ಮ ಮನಸ್ಸು ಹೊಳೆಯುತ್ತಾ ಇರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾವು ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇವೆ, ಅಲ್ಲಾಹನ ಅನುಗ್ರಹದಿಂದ, ಸೈಯದ್ ಮದನಿಯವರ ಬರ್ಕತಿನಿಂದ ಬರುವ ವರ್ಷ ಕೊಡುವಷ್ಟು ಯೂನಿಫಾರ್ಮ್ ಇವತ್ತು ನಮ್ಮಲ್ಲಿ ಸ್ಟಾಕ್ ಇದೆ. ಅದು ಹುಡುಗಿಯರಿಗೆ ಮಾತ್ರ ಬೇಕಾಗ್ಬೋದು, ಅದು ನಮ್ಮಲ್ಲಿ ಸ್ಟಾಕ್ ಇದೆ. ಅದು ನನಗೆ ಹೆಮ್ಮೆ ಇದೆ. ಯಾಕೆಂದರೆ ನನ್ನ ಆಡಳಿತ ಕಮಿಟಿಯವರ ಬಗ್ಗೆ ನಾನು ಪ್ರೌಢ ಎನಿಸ್ತೇನೆ. ಯಾರಾಗೆ ಭಿಕ್ಷೆ ಬೇಡಿ ಕೈ ತೋರಿಸಿ ತರುವುದಲ್ಲ, ಬರುವ ವರ್ಷಕ್ಕೂ ಸ್ಟಾಕ್ ಇದೆ. ಈ ವರ್ಷಕ್ಕೆ ಕಡಿಮೆ ಆದದ್ದನ್ನು ಸಹ ಭರಿಸೋಣ ಅಂತ ಹೇಳುವಂಥದ್ದು. ಅದು ಏನಾಗುತ್ತೆ ಅಂತ ಹೇಳಿದರೆ, ಒಂದು ಮಾತು, ಇಬಿಲಿಸ್ ಈ ಜಗತ್ತಿನಲ್ಲಿ ಸ್ವರ್ಗ, ಈ ಲೋಕ, ಪರಲೋಕ, ಸ್ವರ್ಗ, ನರ್ಕ ಇದರೆಲ್ಲದರಲ್ಲಿಯೂ ಇಬಿಲಿಸ್ ಎಂಬಂತ ಒಬ್ಬ ವ್ಯಕ್ತಿ ಸುಜೂದು ಮಾಡದಂಥ ಜಾಗ ಇಲ್ಲಂತೆ, ಸಾಷ್ಟಾಂಗ ಮಾಡದಂಥ ಜಾಗ ಇಲ್ಲಂತೆ. ಅಷ್ಟು ದೊಡ್ಡ ವ್ಯಕ್ತಿ. ಅಲ್ಲಾಹನು ಏನು ಮಾಡ್ತಾನೆ? ಆದಮ್ ನಬಿ ಅಲೈಹಿಸ್ಸಲಾಂ ರವರನ್ನು ಸೃಷ್ಟಿ ಮಾಡ್ತಾನೆ. ನಮಗೆಲ್ಲ ಗೊತ್ತಿದೆ, ದೇವದೂತರನ್ನು ಅಲ್ಲಾಹನು ಸೃಷ್ಟಿ ಮಾಡೋದು ಬೆಂಕಿಯಿಂದ, ಮನುಷ್ಯರನ್ನು ಅಲ್ಲಾಹನು ಸೃಷ್ಟಿ ಮಾಡಿದ್ದು ಮಣ್ಣಿನಿಂದ. ಆದಮ್ ನಬಿ ಅಲೈಹಿಸ್ಸಲಾಂ ರವರನ್ನು ಸೃಷ್ಟಿ ಮಾಡಿ ಇಡೀ ಮಲಾಯಿಕತ್ತುಗಳನ್ನು ಕರೀತಾನೆ ಅಂತೆ.
ಮಲಾಯಿಕತುಗಳನ್ನು ಕರೆದು ಹೇಳ್ತಾನಂತೆ, ನೋಡಿ ನಾನು ಒಂದು ಜೀವಿಯನ್ನ ಪ್ರಪಂಚಕ್ಕೆ ಸೃಷ್ಟಿ ಮಾಡ್ತಾ ಇದ್ದೇನೆ. ಇವರು ತ್ಯಾಗ ಮನೋಭಾವವುಳ್ಳವರು, ಧರ್ಮ ಮಾಡುವವರು, ಧ್ಯಾನ ಮಾಡುವವರು, ನನ್ನ ಹೆಸರಿನಲ್ಲಿ ತಸ್ಬೀಹ್ ಹೇಳುವವರು, ನಮಾಜ್ ಮಾಡುವವರು. ಇವರಿಗೆ ಒಂದು ಶಾಸ್ತ್ರಾಂಗ ಎಲ್ಲರೂ ನೀವು ಮಾಡಬೇಕು ಅಂತ. ಎಲ್ಲರೂ ಎಷ್ಟು ಮಲಾಯಿಕತೆಗಳಿದ್ದಾರೆ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾನೆ. ಎಲ್ಲರೂ ಮಾತನಾಡದೆ, ನಮಗೆಲ್ಲ ನಮ್ಮ ಅಲ್ಲಾಹು ಕೊಟ್ಟಿಷ್ಟು ರಹಮತ್ ನಮಗೆ ಕೊಟ್ಟಿದ್ದಾನೆ, ಏನಾಗಬೇಕು, ಒಂದು ಸುಜೂದ್ ಮಾಡುತ್ತೇವೆ ಅಂತ ಎಲ್ಲರೂ ಮಾಡ್ತಾರೆ ಅಂತ. ಆಗ ಇಬ್ಲೀಸ್ ಹೇಳ್ತಾನಂತೆ, ನಾನು ಮಾಡಲಿಕ್ಕಿಲ್ಲ, ಯಾಕೆ ನನ್ನನ್ನು ಬೆಂಕಿಯಿಂದ ಸೃಷ್ಟಿ ಮಾಡಿದ್ದು, ಬೆಂಕಿಯಿಂದ ಸೃಷ್ಟಿ ಮಾಡಿದಂಥ ನಾನು ಮಣ್ಣಿನಿಂದ ಸೃಷ್ಟಿ ಮಾಡಿದಂಥ ಆದಮಿಗೆ ನಾನು ಸುಜೂದ್ ಮಾಡುವುದಿಲ್ಲ. ಆಗ ಅಲ್ಲಾಹನು ಹೇಳ್ತಾನಂತೆ, ಇಬ್ಲೀಸ್ ನೀನು ಶಪಿಸಲ್ಪಟ್ಟವ. ಇಬ್ಲೀಸ್ ಅಂದ್ರೆ ಅರ್ಥ ಶಪಿಸಲ್ಪಟ್ಟವ, ಅಲ್ಲಾಹನಿಂದ ಶಪಿಸಲ್ಪಟ್ಟವ, ಅಲ್ಲಾಹನ ಜನತೆಯಿಂದ ಶಪಿಸಲ್ಪಟ್ಟವ. ಆದ್ದರಿಂದ ನೀನು ಎದ್ದು ಹೋಗು. ಅವನನ್ನು ಹೊರಗೆ ಹಾಕ್ತಾರೆ. ಹೊರಗೆ ಹಾಕಿದ ಕೂಡಲೇ ಅವನು ಹೋಗುವುದಿಲ್ಲಂತೆ. ಹೊರಗೆ ಹಾಕಿದ ಕೂಡಲೇ ಇಬ್ಲೀಸ್ ಹೋಗುವುದಿಲ್ಲಂತೆ. ಏನು ಮಾಡ್ತಾನೆ, ನಿಲ್ತಾನೆ, ಹಠ ಮಾಡಿ ನಿಲ್ತಾನೆ. ನಿಂತು ಅಲ್ಲಾಹನ ಹತ್ರ ಹೇಳ್ತಾನೆ ಅಂತ, ಪರವಾಗಿಲ್ಲ, ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೇನೆ, ನನ್ನನ್ನು ನೀನು ಶಪಿಸ್ತಾ ಇದ್ದೀಯಲ್ಲ, ಆದರೆ ಒಂದು ವರ ನನಗೆ ಕೊಡಬೇಕು ಅಂತ. ನನಗೆ ಒಂದು ವರ ಕೊಡಬೇಕು, ಕೊಟ್ಟರೆ ನಾನು ಹೋಗ್ತೇನೆ ಅಂತ. ಕೇಳು, ನಿನಗೆ ಆಯ್ತಾ ಇಷ್ಟೆಲ್ಲ ಕೆಲಸ ಮಾಡಿದ್ದಾನಲ್ಲ, ಏನು ಮಾರ ಕೇಳು ಅಂತ ಹೇಳ್ತಾನೆ. ಆಗ ಅಲ್ಲಾಹನು ಹತ್ರ ಇಬ್ಲೀಸ್ ಕೇಳ್ತಾನೆ ಅಂತೆ, ನನಗೆ ಏನು ನೀನು ಕೊಡುವುದು ಬೇಡ, ನೀನು ಕಿಯಾಮತ್ವರೆಗೆ, ಕಿಯಾಮತಿನ ನಂತರವು ನನಗೆ ಒಂದು ವರ ಕೊಡಬೇಕು. ಏನು, ನಾನು ಮನುಷ್ಯರ ಮಧ್ಯೆ ಹೋಗಿ ಮನುಷ್ಯರು ಒಳ್ಳೆ ಕೆಲಸ ಮಾಡುವಂಥ ಸಮಯದಲ್ಲಿ ಅವರನ್ನು ನಾನು ವಸ್ವಾಸ್ ಮಾಡಿ ಅವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯವನ್ನು ಮಾಡಿ ಕಲಹ ಜಗಳ ಇತ್ಯಾದಿಗಳನ್ನು ಉಂಟು ಮಾಡುವಂಥ ಒಂದು ಶಕ್ತಿ ನನಗೆ ಕೊಡಬೇಕು ಅಂತ. ಆಯಿತು ಅಂತ ಹೇಳ್ತಾನಂತ. ಆ ವರವನ್ನು ತೆಗೆದುಕೊಂಡು ಇಬ್ಲೀಸ್ ಮಾಡಿದಂಥ ಒಂದನೇ ಕೆಲಸ ಏನಂತ ಹೇಳಿದರೆ, ಆದಮ್ ನಬಿ ಅಲೈಹಿಸ್ಸಲಾಂ ರವರನ್ನು ಸ್ವರ್ಗದಿಂದ ಭೂಮಿಗೆ ಕಳಿಸ್ತಾನೆ. ಆ ವರದಲ್ಲಿ ಆದಮ್ ನಬಿ ಅಲೈಹಿಸ್ಸಲಾಂ ರವರನ್ನು ಸ್ವರ್ಗದಿಂದ ಹೊರಗೆ ಕಳಿಸ್ತಾನೆ. ಹೇಗೆ ಕಳಿಸ್ತಾನೆ, ಆದಮ್ ನಬಿ ಮತ್ತು ಹವ್ವಾ ಬೀಬಿ ಅವರು ಇರ್ತಾರೆ. ಅಲ್ಲಾಹನು ಸ್ವರ್ಗದ ಎಲ್ಲವನ್ನು ಅವರಿಗೆ ಭಯಪಡುವುದು ಅಂತ ಹೇಳಿದ್ದಾರೆ, ಅನುಸರಿಸಿಕೊಡ್ತಾರೆ. ಏನು ಬೇಕಾದ್ರೂ ನೀವು ಸ್ವರ್ಗದಲ್ಲಿ ತಿನ್ನಬೇಕು, ಆ ಒಂದು ಮರದ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾನೆ. ಆ ಮರದ ಹಣ್ಣು ತಿನ್ನಬಾರ್ದು ಅಂತ, ಎಲ್ಲ ಏನು ಬೇಕಾದರೂ ತಿನ್ನಬೇಕು ಅಂತ. ಹಾಗೆ ಇಬ್ಲೀಸ್ ಹೋಗ್ತಾನಂತೆ, ದೊಡ್ಡ ಗಡ್ಡೆ ಎಲ್ಲ ಇಟ್ಕೊಂಡು ಹೋಗಿ ಆದಮ್ ನಬಿ ಮತ್ತು ಹವ್ವಾ ಬೀಬಿ ಅವರ ಹತ್ರ ಹೋಗಿ ಹೇಳ್ತಾನಂತೆ, ನಿಮಗೆ ನೋಡಿ ಅಲ್ಲಾಹು ಎಷ್ಟು ಮೋಸ ಮಾಡಿದ್ದಾನೆ ನೋಡಿ, ಏನು ಎಲ್ಲವನ್ನು ನಿಮಗೆ ತಿನ್ನಲಿಕ್ಕೆ ಹೇಳಿದ್ದಾನೆ. ಆ ಮರ ಉಂಟಲ್ಲ, ಆ ಮರದ ಒಂದು ಹಣ್ಣು ನೀವು ತಿನ್ನುವುದು ಬೇಡ ಅಂತ ಹೇಳಿದ್ದಾನೆ. ಆ ಮರದ ಹಣ್ಣೇ ತಿನ್ನಬೇಕು, ನೀವು ಜೀವನ ಪರ್ಯಂತ ಬದುಕಿ ಇರಬೇಕು, ನೀವು ಸುಖ ಸಂತೋಷದಿಂದ ಇರಬೇಕು ಅಂತ ನಿಮಗೆ ಆಗಬೇಕು ಅಂತ ಹೇಳಿದ್ರೆ ನೀನು ಆ ಮರದ ಹಣ್ಣನ್ನು ನೀವು ತಿನ್ನಬೇಕು, ನಿಮ್ಮನ್ನು ತಿನ್ನುವುದು ಬೇಡ ಅಂತ ಹೇಳಿ ಅಲ್ಲಾಹು ನನಗೆ ಮೋಸ ಮಾಡಿದಾಗೆ ನಿಮಗೆ ಮೋಸ ಮಾಡಿದ್ದಾನೆ. ಆದಮ್ ನಬಿ ಮತ್ತು ಆದಮ್ ನಬಿ ಅವರು ಹಣ್ಣು ತೆಗಿತಾರೆ, ಹವ್ವಾ ಬೀಬಿ ಅವರಿಗೂ ಕೊಡ್ತಾರೆ, ಇಬ್ಬರು ತಿಂತಾರೆ. ಆ ಹಣ್ಣು ತಿಂದು 1 ಸೆಕೆಂಡ್ ಆಗುವಾಗ ಹೊಟ್ಟೆ ನೋವಾಗ್ತದಂತೆ. ಹೊಟ್ಟೆ ನೋವಾಗಿ ಮನುಷ್ಯ ಸಹಜವಾದಂಥ ಬೇಡಿಕೆ ಬರ್ತದಂತೆ, ಅವರಿಗೆ 2ಕ್ಕೆ ಮಾಡಬೇಕು ಅಂತೇಳಿ ಬರ್ತದೆ ಅಂತೆ. ಆ 2ಕ್ಕೆ ಮಾಡಬೇಕು ಅಂತೇಳಿ ಬರುವಾಗ ಅಲ್ಲಾಹನಲ್ಲಿ ಹೇಳಿದ್ರು, ಅಲ್ಲಾಹ್ ನೀನು ಹೇಳಿದ ಕೆಲಸ ಮಾಡದೆ ನಾವೊಂದು ತಪ್ಪು ಮಾಡಿದ್ದೇವೆ, ಈಗ ನಮಗೆ ಬಹಿರ್ದೇಶಕ್ಕೆ ಹೋಗಬೇಕು ಅಂತ. ಅಲ್ಲಾಹ್ ಹೇಳ್ತಾನೆ ಅಂತ, ಇದು ಸ್ವರ್ಗ, ಇದು ಅದಕ್ಕಿರುವಂಥ ಜಾಗ ಅಲ್ಲ, ಟಾಯ್ಲೆಟಲ್ಲಿ ಹೊರಗೆ ಪ್ರಪಂಚ ಉಂಟು, ಭೂಮಿ ಅದು ಟಾಯ್ಲೆಟು, ಅಲ್ಲಿಗೆ ನೀವು ಹೋಗಿ ಅಂತೇಳಿ ಅವರನ್ನು ಹೊರಗೆ ಹಾಕ್ತಾನೆ. ಇಡೀ ಜೀವಮಾನದಲ್ಲಿ ಆದಮ್ ನಬಿ ಅಲೈಹಿಸ್ಸಲಾಂ ರವರು ಮಾಡಿದಂಥ ಒಂದೇ ಒಂದು ತಪ್ಪದು. ಉದ್ದಕ್ಕೆ ನಾನು ಮಾತಾಡೋದಿಲ್ಲ, ಯಾಕಂದರೆ ಅವರು ಬಾರಿ ಇದರಲ್ಲಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅಂಥ ವಿಚಾರಗಳು ನಮ್ಮಲ್ಲಿ ಇರಬಹುದು. ಒಳ್ಳೆಯ ಕೆಲಸ ಮಾಡುವಲ್ಲಿ ಅಲ್ಲಿ ಎಲ್ಲರೂ ಇದ್ದೇ ಇರ್ತಾರೆ. ತಪ್ಪು ಮಾಡುವುದು ಮಾನವ ಸಹಜವಾದದ್ದು, ಅದಕ್ಕೆ ಅಲ್ಲಾಹನು ತೌಬಾ ಅಂತ ಹೇಳಿದ್ದಾನೆ. ಅದೆಲ್ಲ ಇರಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲಾಡಳಿತ ಮಂಡಳಿಯು ಉತ್ತಮವಾದಂಥ ವ್ಯವಸ್ಥೆಯೊಂದಿಗೆ ನಮ್ಮ ಶಾಲೆಗೆ ಸಹಕಾರವನ್ನು ಕಳೆದ 40 ವರ್ಷಗಳಿಂದ ಇಲ್ಲಿಗೆ ಮಾಡ್ತಾ ಇದ್ದಾರೆ. 40 ವರ್ಷಗಳಿಂದ ಇಲ್ಲಿ ನಾವು ಅದನ್ನು ಕೇಳಿಕೊಳ್ತಾ ಇದ್ದೇವೆ. ಏನು ಕೇಳಿ ಅದನ್ನು ಕೊಡ್ತಾ ಇದ್ದಾರೆ. ಅಲ್ಲಾಹನು ಇನ್ನೂ ಅವರಿಗೆ ಸಂಪತ್ತನ್ನು ಕೊಡಲಿ, ಆಮೀನ್, ಸಂಪತ್ತನ್ನು ಕೊಡಲಿ, ನಮ್ಮ ಶಾಲೆಗೆ ಸಹಾಯ ಮಾಡುವಂಥ ಬುದ್ಧಿಯನ್ನು ಕೊಡಲಿ. ಆ ಇಬ್ಲೀಸ್ ಎಂಬಂತಹ ಒಂದು ದುಷ್ಟ ಶಕ್ತಿ ಅವರ ಮನಸ್ಸಿನೊಳಗೆ ನುಗ್ಗಿದಾಗ ಅದನ್ನು ಹೊರಗೆ ಹಾಕುವಂತಹ ಒಂದು ಬುದ್ಧಿಯನ್ನು ಅಲ್ಲಾಹನು ಅವರಿಗೆ ಕೊಡಲಿ ಅಂತೇಳಿ ಪ್ರಾರ್ಥಿಸುವುದರೊಂದಿಗೆ
ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಮಸ್ಜಿದ್ ಅಲ್ ಕರೀಮಿನ ಅಧ್ಯಕ್ಷರು, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಆದಂಥ ಹಾಜಿ ಮೊಹಮ್ಮದ್ ತೋಹರ್ ಅವರು ವಹಿಸಿಕೊಂಡು ಈ ಸಭೆಯನ್ನು ನಡೆಸಿಕೊಡಬೇಕು ಎಂದು ಕೇಳಿಕೊಳ್ತೇನೆ. ಅವರು ಸಹ ನಮ್ಮ ಈ ಯೂನಿಫಾರ್ಮಿನ ಇದಕ್ಕೆ ಉತ್ತಮವಾದಂಥ ಒಂದು ಸಹಕಾರವನ್ನು ಮಾಡಿದ್ದಾರೆ. ಅವರು ಸಹ ಅದರಲ್ಲಿ 50,000 ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ನಮಗೆ ಹೇಳಿದ್ದಾರೆ ಮಕ್ಕಳಿಗೆ. ಅಷ್ಟೇ ಅಲ್ಲದೆ ನಾನು ಒಂದು ವಿಚಾರವನ್ನು ಹೇಳಿಬಿಡಬೇಕಾಗ್ತದೆ ಮಕ್ಕಳು, ಮತ್ತೆ ಹೇಳ್ತೇನೆ, ಮತ್ತೆ ನಾನು ಮುಂದುವರಿಸ್ತೇನೆ. ನಮ್ಮ ಮೀಟಿಂಗಿನಲ್ಲಿ ಮೊನ್ನೆ ಕೂತವರು ನಾವು ಇಷ್ಟೇ ಮಂದಿ, ಒಬ್ಬರನ್ನು ಬಿಟ್ಟು ಅವನ ತಂದೆ ಇದ್ದರು ಅವನ ಪರವಾಗಿ, ಮತ್ತು ನಮ್ಮ ಕರೆಸ್ಪಾಂಡೆಂಟ್ ಇದ್ದರು. ಹಾಗೆ ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಒಂದು ಮಾತಾಡಿದ್ದೇವೆ, ನಮ್ಮ ಕ್ಲಾಸ್ ರೂಮಿನ ಒಳಗಡೆ ಒಂದು ಫೈಂಟ್ ಆಗಬೇಕು ಅಂತ. ಆಗ ಜೈನಾಜಿಯವರು ಒಂದು ಹೇಳಿ ಅವರಿಗೆ ಅಲ್ಲಾಹನ ಒಂದು ಮನಸ್ಸು ಕೊಟ್ಟ. ಯಾಕಂದರೆ ಅವರು ಹಾಗೆ ಒಮ್ಮೆ ಮಾತನಾಡಿದರೆ ನೇರ ಮಾತಾಡ್ತಾರೆ. ಮಾತನಾಡಿದಾಗ ಹೇಳಿದರು, ಅದು ಬೆಲೆ ಬಿಸಿ ಎಲ್ಲ ಮಾಸ್ಟರ್, ಅದು ನಂಗೆ 3-4 ಕುಡಿದು ಭರ್ತಿ ಹಾಕ್ರ ಅಂತ. ನಾವು 3 ಸೇರಿ ಅದನ್ನು ಭರ್ತಿ ಮಾಡ್ತೇವೆ ಅಂತ. ಅದು ಎಷ್ಟು ಹಣ ಆದರೂ ಪರವಾಗಿಲ್ಲ, ನಾವು ಶೇರ್ ಮಾಡ್ತೇವೆ ಅಂತ. ಇವತ್ತು ಸ್ವಲ್ಪ ಮಳೆ ಇದ್ದ ಕಾರಣ ಆ ಕೆಲಸ ಅರ್ಧದಲ್ಲಿ ನಿಂತಿದೆ. ಹೀಗೆ ಮಳೆ ಮುಗಿದ ತಕ್ಷಣ ಕೆಲಸ ಸ್ವಲ್ಪ ಪ್ರಾರಂಭ ಆಗುತ್ತೆ. ಅದಕ್ಕೂ ಸಾಧಾರಣ ಹಣ ಕಳೆದ ವರ್ಷದಲ್ಲಿಯೂ ಸಾಧಾರಣ ಒಂದು 2 ಲಕ್ಷಕ್ಕಿಂತಲೂ ಮೇಲೆ ಹೋಗಿದೆ. ಈಗ ಒಂದು ಸಂತೋಷ ಏನು ಅಂತ ಹೇಳಿದರೆ, ಆ 2 ಲಕ್ಷ ಬಿಟ್ಟು ಇನ್ನು 5 ಲಕ್ಷ ರೂಪಾಯಿಗಳಾದರೂ ಬೇರೆಯವರಿಂದ ಡೊನೇಷನ್ ತಗೊಳ್ಳಿಕ್ಕೆ ಇಲ್ಲ. ಮೊನ್ನೆ ನಮ್ಮ ಸಮಿತಿಯಲ್ಲಿ ಹೇಳಿದರು, ನಿಮಗೆ ಆಗದಿದ್ದರೆ ಹೇಳಿ ಇಲ್ಲ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಆ 3 ಸೇರಿಕೊಂಡು ಅದಕ್ಕೆ ಎಷ್ಟು ಹಣ ಆದರೂ ಅದನ್ನು ನಾವು ಶೇರ್ ಮಾಡಿ ಮಾಡುತ್ತೇವೆ ಎಂಬಂಥ ಒಂದು ಭರವಸೆಯನ್ನು ಅವರು 3 ಕೊಟ್ಟಿದ್ದಾರೆ. ಅವರ ಕಬರನ್ನು ಅಲ್ಲಾಹನು ಪ್ರಕಾಶಮಾನವನ್ನಾಗಿ ಮಾಡಲಿ. ನಮ್ಮ ವಿದ್ಯಾರ್ಥಿಗಳ ಪಠಣಕ್ಕೆ, ಅವರ ಓದುವಿಗೆ ಹೇಗೆ ಸಹಕಾರ ಮಾಡಿದಾರೋ ಅದನ್ನು ಅಲ್ಲಾಹನು ಅವರಿಗೆ ನೇರವಾಗಿ ಅವರ ಮಕ್ಕಳಿಗೆ ಕೊಡಲಿ ಅಂತೇಳಿ ಕೇಳಿಕೊಳ್ತಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ದಿವಸ ಮಾರ್ಗದ ಬದಿ, ಅದು ಕಬರಸ್ಥಾನದ ಹತ್ರ ನಡ್ಕೊಂಡು ಹೋಗುವಾಗ ಕಬರಿನಲ್ಲಿ ಒಬ್ಬ ಮನುಷ್ಯನಿಗೆ ಶಿಕ್ಷೆ ಕೊಡುತ್ತಾ ಇದ್ದಾರೆ ಅಂತ ಅಲ್ಲಾಹನು, ಯಾವಾಗಲೂ ಮರಣ ಆದ ನಂತರ. ಹಾಗೆ ಪ್ರವಾದಿಯವರು ದುವಾ ಮಾಡಿ ಹೋಗ್ತಾರೆ, ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆಯೇ ಒಂದು 6 ವರ್ಷದವರೆಗೆ ಇದನ್ನೇ ನಿರಂತರವಾಗಿ ಆಗ್ತಾ ಇದೆ. 6 ವರ್ಷ ಆದ ನಂತರ ಒಂದು ದಿವಸ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸುಬೈ ನಮಾಜಿನ ನಂತರ ನಡ್ಕೊಂಡು ಹೋಗ್ತಾರಂತೆ. ಆ ಕಬರಿನಲ್ಲಿ ಯಾವುದೇ ಶಬ್ದ ಕೇಳುವುದಿಲ್ಲಂತೆ, ಶಿಕ್ಷೆ ಕೊಡುವಂಥ ಶಬ್ದ ಕೇಳುವುದಿಲ್ಲಂತೆ. ಆ ಕಬರಿನಿಂದ ಒಂದು ನಗು ಕೇಳ್ತದಂತೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೇರ ಬಂದು ಅವ್ರ ಮನೆಗೆ ಜನ ಕಳಿಸಿ ಕೇಳ್ತಾರೆ ಅಂತ, ನೋಡಿ ನಿಮ್ಮ ಗಂಡ ತೀರಿ ಹೋಗಿದ್ದಾರೆ, ನಾನು ಆ ಕಬರಸ್ಥಾನದ ಹತ್ರ ಹೋಗ್ತಾ ಇದ್ದೆ, ಯಾವಾಗ ನಾವು ನೋಡುವಾಗಲೂ ಅಲ್ಲಿ ಒಂದು ಗಲಾಟೆ ಕೇಳ್ತಾ ಇತ್ತು, ಇವತ್ತು ಅದಿಲ್ಲ ಏನು ಅಂತ. ಆಗ ಹೆಂಡತಿ ಹೇಳ್ತಾರಂತೆ, ನನ್ನ ಗಂಡ ತೀರಿ ಹೋಗುವಾಗ ನಾನು 9 ತಿಂಗಳ ಗರ್ಭಿಣಿ, ಆ ಗರ್ಭಿಣಿ ಇದ್ದವಳು ನನಗೊಂದು ಗಂಡು ಮಗು ಹುಟ್ಟಿದ್ದಾನೆ. ಇವತ್ತು ಆ ಮಗುವಿಗೆ 6 ವರ್ಷ ಆಯಿತು. ನಾನು ರಾತ್ರಿ ದರ್ಸಿಗೆ ಮಾಡಿದ್ದೇನೆ. ದರ್ಸಿನಲ್ಲಿ ಉಸ್ತಾದ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಂತೇಳಿ ನನ್ನ ಮಗನಿಗೆ ಹೇಳಿಕೊಟ್ಟಿದ್ದಾನೆ. ನನ್ನ ಮಗನಿಗೆ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಂತ ಹೇಳಿಕೊಟ್ಟದ್ದು ಅದು ನೇರವಾಗಿ ಅವನ ತಂದೆಗೆ ಹೋಗಿ ತಲುಪಿದೆ. ಅಲ್ಲಾಹನು ಅವನ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮಿಂದಾಗಿ ಅವನ ಕಬರಿನ ಶಿಕ್ಷೆಯನ್ನು ಕಡಿಮೆ ಮಾಡಿದ್ದಾನೆ ಅಂತ. ಅದಕ್ಕೆ ನಾವು ಹೇಳೋದು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ. ಆ ಕೊಡುವುದರಲ್ಲಿ ಹೇಳ್ತಾನೆ, ಅವನ ತಂದೆ ಕೊಡ್ಬೋದು, ಊರಿನವರು ಕೊಡ್ಬೋದು, ಅಧ್ಯಕ್ಷರನವರು ಕೊಡ್ಬೋದು, ಎಲ್ಲರೂ ಕೊಡ್ಬೋದು. ಆ ಕೊಟ್ಟವರಿಗೆ ಅದರ ಪ್ರತಿಫಲ ಇದೆ. ಅಹಂಕಾರಕ್ಕೆ, ತೋರಿಕೆಗೆ ಕೊಟ್ಟಿದ್ದೇನೆ, ಇಖ್ಲಾಸಿನಲ್ಲಿ ಯಾರು ಕೊಡ್ತಾರೆ ಅದೇ ಇದೆ. ಹಾಗೆ ನಾನು ಆ 3 ಮಂದಿಯನ್ನು ತ್ರಿಮೂರ್ತಿಗಳನ್ನು ಹೇಳಿದೆ. ಒಂದು ನಮ್ಮ ಸಂಚಾಲಕರು, ಒಂದು ಜೈನುದ್ದೀನ್ ಹಾಜಿಯವರು, ಒಂದು ತೋಹಾಜಿಯವರು. ಅವರನ್ನು ನಾವು ಹತ್ತಿರವರಿಸಬೇಕು ಅಂತ ಹೇಳಿದರೆ ಇಡೀ ತಂಡ ಇದೆ. ಅಲ್ತಾಫ್ ಇರ್ಬೋದು, ಕರೀಮ್ ಇರ್ಬೋದು, MH ಇಬ್ರಾಹಿಂ ರವರು ಇರ್ಬೋದು, ಅವರು ಮಾಡಿಕೊಂಡು ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಾಹನು ಅದಕ್ಕೆ ತಕ್ಕದಾದ ಪ್ರತಿಫಲವನ್ನು ಅವರಿಗೆ ಕೊಡಲಿ. ಆ ಪಾಯಿಂಟಿನೊಟ್ಟಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮಿನಲ್ಲಿಯೂ ಅವರು ಸಹಕಾರವನ್ನು ಮಾಡಿದ್ದಾರೆ. ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿಯೂ ಅವರು ಸಹಕಾರವನ್ನು ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿಯೂ ಯಾರು ಇರಲಿ, ಯಾರು ಇಲ್ಲದೇ ಇರಲಿ, ಆ ಶಾಲೆಯನ್ನು ಕಿಯಾಮತ್ವರೆಗೆ ನೆಲೆ ನಿಲ್ಲಿಸುವಂಥ ಜವಾಬ್ದಾರಿ ಅವರಿಗಿದೆ, ಅವರ ಊರಿಗೆ. ಹೊರಗೆ ಹೋಗಿ ಕೊಡುವಂಥದ್ದಲ್ಲ. ನಾನು ಯಾವತ್ತೂ ಹೇಳ್ತೇನೆ, ಹೊರಗೆ ಯಾರು ದಾನ ಮಾಡ್ತಾರೆ ಆ ದಾನ ಅಲ್ಲ. ಮೊದಲನೇದಾಗಿ ಅವರು ತಮ್ಮ ಮನೆಯನ್ನ, ತಮ್ಮ ಕುಟುಂಬವನ್ನ, ತಮ್ಮ ಊರನ್ನ ನೋಡಿಕೊಂಡಾಗ ಮಾತ್ರ ಅಲ್ಲಾಹನ ಸಾರ್ಥಕತೆ ಅದಕ್ಕೆ ಇರ್ತದೆ. ಅವರು ಮಾಧ್ಯಮವಾಗಿ ಇರ್ತಾರೆ ಈ ಊರಿಗೆ.
ಊರಿನ ಶ್ರೀಮಂತರು ಇಲ್ಲಿಗೆ ಅಲ್ಲಾಹನ ದೂತರಾಗಿರ್ತಾರೆ. ಅಲ್ಲಾಹನು ನಿಮ್ಮಲ್ಲಿ ಕೊಟ್ಟು ಕಳಿಸ್ತಾನೆ, ನಿನ್ನ ಊರನ್ನು ನೀನು ಇಂಪ್ರೂವ್ಮೆಂಟ್ ಮಾಡು ಅಂತ. ಅದಕ್ಕಾಗಿ ಅವರಾಗಿರ್ತಾರೆ. ಆದ್ದರಿಂದ ಊರಿನ ಶಾಲೆ, ಊರಿನ ದರ್ಸು, ಊರಿನ ಮದ್ರಸ ಇದೆಲ್ಲವನ್ನು ಉತ್ತಮಪಡಿಸಿಕೊಂಡಾದ ನಂತರವೇ ನಾವು ನೆರೆಕೆರೆಯನ್ನು ನೋಡಿಕೊಳ್ಬೇಕಾಗುತ್ತೆ ಎಂಬುದನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಹಾಜಿ ಮೊಹಮ್ಮದ್ ತಾಹರ್ ಅವರು ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ರೀತಿಯಾದಂಥ ಸಹಕಾರವನ್ನು ಮಾಡ್ತಾರೆ. ಅವರಿಗೆ ನಾನು ಅಲ್ಲಾಹನು ಅವರ ಎಲ್ಲ ರೋಗವನ್ನು ಶಿಫಾ ಮಾಡಲಿ ಮತ್ತು ಅವರಿಗೆ ದೀರ್ಘ ಆಯುಷ್ಯ ಕೊಡಲಿ ಎಂಬಂಥ ಆಶಯದೊಂದೇ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಟ್ರಸ್ಟಿನ ಕೋಶಾಧಿಕಾರಿಗಳು ಹಿರಿಯರಾದಂಥ ಅಬೂಬಕರ್ ಅವರಿದ್ದಾರೆ. ಅವರು ನಮ್ಮ ಅಧ್ಯಾಪಕರುಗಳಿಗೆ ಸಂಬಳ ಆಗಬೇಕಿದ್ರೆ ಅಬೂಬಕರ್ ಬೇಕು. ಅಬೂಬಕರ್ ಊರಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಂಬಳ ಇಲ್ಲ, ಯಾಕಂದರೆ ಅವರು ನಮ್ಮ ಚೆಕ್ಕಿಗೆ ಸೈನ್ ಒಂದು ಅವರದು. ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಕರೆದ ತಕ್ಷಣ ಕಾರ್ಯಕ್ರಮಕ್ಕೆ ಬಂದು ಕೂತುಕೊಳ್ತಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ವಿದ್ಯಾರ್ಥಿಗಿಂತಲೂ ಜಾಸ್ತಿ ನನ್ನ ಮಗನಾಗೆ ನಾನು ಪ್ರೀತಿಸುವವ ಇಮ್ತಿಯಾಜ್. ಯಾವುದಕ್ಕೆ ಮಸ್ತರ ಇದ್ದರೂ ಗುಣಕ್ಕೆ ಮಸ್ತರ ಇಲ್ಲ, ಯಾವುದಕ್ಕೆ ಮಸ್ತರ ಇದ್ದರೂ ಅವರ ಒಳ್ಳೆತನಕ್ಕೆ ಮಸ್ತರ ಇರಲಿಲ್ಲ, ಅದು ಮಾಡಲೂಬಾರದು. ಅಲ್ಲಾಹನು ಏನು ಹೇಳಿದ್ದಾನೆ ಗೊತ್ತುಂಟಾ? ನಿನಗೆ ನಾನು ಸಂಪತ್ತು ಕೊಟ್ಟಿದ್ದೇನೆ, ಏನು ಮಾಡಬೇಕು? ಮೊದಲು ನೀನು ಅದನ್ನು ಆಸ್ವಾದಿಸು. ಹೇಗೆ ಮಾಡೋದು? ಒಳ್ಳೆ ಡ್ರೆಸ್ ಹಾಕು, ನೀನು ಒಳ್ಳೆ ಡ್ರೆಸ್ ಹಾಕು, ನಿನ್ನ ಮಕ್ಕಳಿಗೆ ಹಾಕು, ನಿನ್ನ ತಂದೆ ತಾಯಿಗಳಿಗೆ ಕೊಡು, ಕೊಟ್ಟದ್ದನ್ನು ಜನ ನೋಡಿ ಸಂತೋಷ ಪಟ್ಟುಕೊಡ್ಲಿ ಅಂತ. ಅದನ್ನು ನೋಡಿ ನಾನು ಸಂತೋಷ ಪಟ್ಟುಕೊಳ್ಳದಿದ್ದರೆ ಅದು ನನ್ನ ಮನಸ್ಸಿನ ದೋಷ, ಅದು ನನ್ನ ನರದ ದೋಷ. ಅವು ಒಳ್ಳೆ ಅಂಗಿ ಹಾಕಿದಲ್ಲ ಅಂತ ನಾನು ನೋಡಿಕೊಳ್ಳುವನಿದ್ದರೆ ಅದು ನನ್ನ ನರದ ದೋಷ ಆಗಿರುತ್ತದೆ. ಆ ನಿಟ್ಟಿನಲ್ಲಿ ಇಮ್ತಿಯಾಜ್ ಅವರು ಏನು ಮಾಡಿದ್ದಾರೆ ಅಂದರೆ, ಇವತ್ತು ನನ್ನ ವಿದ್ಯಾರ್ಥಿಯಾಗಿ ಅವನು ಕಲಿತದ್ದು ಕನ್ನಡ ಮಾಧ್ಯಮದಲ್ಲೇ, ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗಲಿಲ್ಲ. ಇವತ್ತೊಬ್ಬ ಅಂತಾರಾಷ್ಟ್ರೀಯ ಕಂಪನಿಯ CEO ಆಗಿ ಕಾರ್ಯನಿರ್ವಹಿಸ್ತಾನೆ ಅಂತೇಳಿದರೆ ಅವನ ಮನಸ್ಸು ಹೇಳಬೇಕಾಗ್ತದೆ ವಿಚಾರವನ್ನು. ಅದು ಏನು ಯಾರು ಹೇಳಿದ್ರು ಹೇಳದಿದ್ರು ಹೇಳುವಂಥದ್ದು ಹೇಳಬೇಕಾಗ್ತದೆ. ಯಾರಿಗೋ ಅವನಿಗೆ ಅಲ್ಲಾಹನು ರಹಮತ್ತು ಕೊಟ್ಟದ್ದು ನಮ್ಮಲ್ಲಿ ಕೇಳಿಕೊಟ್ಟದ್ದಲ್ಲ, ಇಮ್ತಿಯಾಜಿಗೆ ಕೊಡಲ್ಲ ಅಂತೇಳಿ ಅಲ್ಲಾಹನು ಕೊಟ್ಟಿದ್ದಾನೆ. ನಾವು ಸಂತೋಷ ಪಟ್ಕೊಳ್ಬೇಕು. ನಮಗೇನಾದರೂ ಬೇಕಿದ್ರೆ ನಾವು ಕೇಳಿಕೊಳ್ಬೇಕು, ಸರಿಯಾ ಅಂತೇಳಿ. ಆ ನಿಟ್ಟಿನಲ್ಲಿ ಇಮ್ತಿಯಾಜ್ನ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದರೆ, ಜೈನಾಕರ್ ಅವರ ಎಲ್ಲ ಮಕ್ಕಳು ಕಲಿತದ್ದು ನನ್ನ ಶಾಲೆಯಲ್ಲಿ. ಅದರಲ್ಲಿ ಅವನನ್ನು ಮತ್ತು ಇಬ್ಬರನ್ನು ಬಿಟ್ಟು ಮತ್ತೆಲ್ಲರನ್ನು ಎಳೆದುಕೊಂಡು ಬಂದೇ ಕೂತುಗೊಳಿಸಿದ್ದು. ಅವನು ಕಲಿಯುವ ಸಮಯದಲ್ಲೂ ಡೀಸೆಂಟ್ ಹುಡುಗ, ಅವನಿಗೆಲ್ಲ ಅವರು ರಹಮತ್ ಕೊಟ್ಟಿದ್ದಾನೆ. ನಾನು ಅವನಿಗೆ ಹೇಳಿದೆ, ಮಗ ನಮ್ಮ ಶಾಲೆಯ ಮಕ್ಕಳು, ಅವನು ನನಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾನೆ. ಕಳೆದಲ್ಲ ಅದರ ಮೊದಲಿನ ಸ್ವಾತಂತ್ರ್ಯೋತ್ಸವ ದಿವಸ, ಸರಿ ನೀವು ಯಾವುದಕ್ಕೂ ಟೆನ್ಷನ್ ಮಾಡಬಾರ್ದು, ನೀವು ಯಾವುದಕ್ಕೂ ಬೇಸರ ಮಾಡಬಾರ್ದು. ನಾನು ಹಳೆಕೋಟೆ ಶಾಲೆಯ ಮಕ್ಕಳ ಡ್ರೆಸ್ಸಿಗೆ 50,000 ರೂಪಾಯಿ ಡ್ರೆಸ್ಸಿಗೆ ಕೊಡ್ತೇನೆ, ಆ ತಂದಂಥ ಡ್ರೆಸ್ಸಿಗೆ ಇನ್ನೂ 50,000 ರೂಪಾಯಿ ಸೇರಿಸಿ ಹೊಲಿಸಿ ಕೊಡ್ತೇನೆ ಅಂತ. ಅದು ಯಾರು ಹೇಳಲಿ ಯಾರು ಹೇಳದೇ ಇರಲಿ, ಅದು ನಾನು ಕೊಟ್ಟೇ ಕೊಡ್ತೇನೆ. 15-20 ದಿವಸದ ಮೊದಲು ಒಂದು ನನಗೆ ಫೋನ್ ಮಾಡಿ ಹೇಳಿದೆ, ಸರ್ ನಾನು ಇಲ್ಲಿದ್ದೇನೆ. ಹೌದೇನು ಹಣ ಕೊಡಲಿಲ್ಲ? ಹಣ ಕೊಡ್ಲಿಕ್ಕಿಲ್ಲ ಸರ್, ಈ ಸಲ 50,000 ರೂಪಾಯಿ ಕೊಟ್ಟರೆ ಸಾಕು ಅಂತ ಹೇಳಿದ್ದಾರೆ. 50,000 ಕೊಡ್ಲಿಕ್ಕಿಲ್ಲ, ಯಾರು ಹೇಳಿದೆ? ನೀನು ನನಗೆ ಹೇಳಿದೇನು 50,000 ರೂಪಾಯಿ ಹೊಲಿಲಿಕ್ಕೆ 50,000 ರೂಪಾಯಿ ಡ್ರೆಸ್ಸಿಗೆ ಅಂತ ಹೇಳಿದ್ದು. ನನಗೆ ಕೊಟ್ಟ ಮಾತು ಇಲ್ಲ ಸರ್, ಸಂಜೆ ಅಸರ್ ನಮಾಜಿಗೆ ಕೊಡ್ತೇನೆ ಅಂತ ಹೇಳಿದೆ. ನಾನು ಅಸರ್ ನಮಾಜಿಗೆ ಕೊಡ್ತೇನೆ. ಯಾಕೆ ನಾನು ಹೇಳಿದೆ, ಅದರ ಮಧ್ಯದಲ್ಲಿ ಏನು ಯಾವುದೇ ಹೋದರೂ ನನಗೆ ಕೊಟ್ಟಂಥ ಮಾತನ್ನು ಅವನು ಮುರಿಯುವುದಿಲ್ಲ. ಅದಕ್ಕೆ ನಾನು ಅವನಲ್ಲಿ ಇವತ್ತು ಹೇಳ್ತಾ ಇದ್ದೇನೆ, ನಾನು ಇರಲಿ ಇಲ್ಲದಿದ್ದೀರಿ, ಆ 1,00,000 ರೂಪಾಯಿಗಳು ಅದು ನಿನಗೆ ಅಲ್ಲಾಹನು ಎಲ್ಲಿಯವರೆಗೆ ಆಯುಷ್ಯ ಕೊಟ್ಟಿರ್ತಾನೆ ಅಲ್ಲಿಯವರೆಗೆ ನೀನು ಹಳೆಕೋಟೆ ಶಾಲೆ ಮಕ್ಕಳ ಯೂನಿಫಾರ್ಮಿಗಾಗಿ ಕೊಡಬೇಕು. ಯೂನಿಫಾರ್ಮಿಗಾಗಿ ಅದನ್ನು ನೀನು ಕೊಡಬೇಕು. ಪ್ಲಸ್ ಮಾಡಬೇಕೆ ವಿನ ಮೈನಸ್ ಮಾಡಬಾರ್ದು, ಅದಕ್ಕೆ ಸೇರಿಸ್ತಾ ಹೋಗ್ಬೇಕು. ಯಾಕಂದರೆ ಈಗ ಕಳೆದ ವರ್ಷ ನಾವು ಡ್ರೆಸ್ ತಂದದಕ್ಕೆ 55 ರೂಪಾಯಿ ಇತ್ತು, ಇವತ್ತು ಅದೇ ಡ್ರೆಸ್ಸಿಗೆ 84 ರೂಪಾಯಿ ದೇರ್ಲಕಟ್ಟೆಯಲ್ಲಿ ಹೇಳ್ತಾರೆ. 84 ರೂಪಾಯಿ. ನಾವು ಬ್ಯಾಂಗ್ಳೂರಿಂದ ತಂದದ್ದು 52 ರೂಪಾಯಿಗೆ ಅದೇ ಡ್ರೆಸ್, ಅದೇ ಪೀಸ್. ನಾವು ಮಂಗಳೂರಿನ ಕೆಲವು ಅಂಗಡಿಗಳಲ್ಲಿ ಹೋಗಿ ಕೇಳಿದೆವು, ಅಲ್ಲಿಯೂ 120 ರೂಪಾಯಿ, 120. ಮತ್ತು ಬೇರೆಯವರನ್ನು ಇನ್ಫ್ಲುಯೆನ್ಸ್ ಮಾಡಿದ್ದಕ್ಕೆ 5 ರೂಪಾಯಿ ಕಡಿಮೆ. ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ವರ್ಷ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ದರಿಂದ ಅದನ್ನು ನೀವು ಮಾಡಿ ಕೊಡಬೇಕು. ಅಲ್ಲಾಹನು ನಿನಗೆ ತಕ್ಕದಾದಂಥ ಪ್ರತಿಫಲವನ್ನು ಕೊಡ್ತಾನೆ. ಎರಡನೆಯದು, ಯಾವತ್ತೂ ಬಲಗೈಯಲ್ಲಿ ಕೊಟ್ಟದ್ದನ್ನು ಎಡಗೈಗೆ ಗೊತ್ತಾಗದ ರೀತಿಯಲ್ಲಿ ನಿನ್ನದಿರಲಿ. ನಿನ್ನ ಗುಣವನ್ನು ನಾನು ಯಾವತ್ತೂ ಮೆಚ್ಚಿದ್ದೇನೆ. ಯಾರು ಏನು ಹೇಳಿದರೂ ಅಷ್ಟೇ, ನಾನು ನನಗಾಗಿ 1 ಪೈಸೆ ನಿನ್ನಲ್ಲಿ ಕೇಳಲಿಲ್ಲ, ಒಂದು ಸಹಾಯವನ್ನು ಕೇಳಲಿಲ್ಲ. ಯಾರು ಬೇಕಾದರೂ ಅವರಲ್ಲಿ ಕೇಳ್ಬೋದು, ಏನಾದರೂ ಕೇಳಿದ್ದಾರಾ ಅಂತೆ. 1 ಪೈಸೆ ಅಂತ ಒಂದು ಕೇಳಲಿಲ್ಲ, ಅವನು ಕೊಡಲೂ ಇಲ್ಲ. ಯಾಕೆ ನಾನು ಹೇಳ್ತಾ ಇದ್ದೇನೆ ಕೇಳ್ಬೋದು. ಈಗ ಮೊನ್ನೆ ಇಲ್ಲಿ ಯಾರು ಹೇಳ್ತಾರೆ ಅಂತೆ, ಅದು ಇಮ್ತಿಯಾಜ್ ಹೇಳಿದ್ರೆ ಎಲ್ಲವರು ಮಾಡ್ತಾರೆ ಅಂತ. ನಾನು ಮಾಡ್ತೇನೆ, ಯಾಕಂದರೆ ಅವನು ಒಳ್ಳೆ ಗುಣಕ್ಕಾಗಿ.
ಅವನ ಒಳ್ಳೆಯ ಗುಣಕ್ಕಾಗಿ ನಾನು ಮಾಡ್ತೇನೆ. ಯಾರೋ ಒಬ್ಬ ಹುಡುಗ ಬಂದು ಹೇಳಿದ, ಅದು ಅವರೆಲ್ಲ ಹೇಳಿದರೆ ನೀವು ಮಾಡ್ತೀರಿ ಅಂತ, ನಮ್ಮದು ಮಾತ್ರ ಮಾಡುವುದಿಲ್ಲ ಅಂತೇಳಿ. ಇಲ್ಲ, ಹೇಳಿದೆ ಅವನ ಗುಣ ನೋಡಬೇಕು ನಾವು, ಆ ಗುಣ ನಮ್ಮಲ್ಲಿ ಇರಬೇಕು. ಅದನ್ನು ಅವನು ಇಟ್ಕೊಂಡಿದ್ದಾನೆ, ಅವನು ಉಳಿಸಿಕೊಂಡಿದ್ದಾನೆ. ಅಲ್ಲಾಹನು ಆ ಗುಣವು ಅವನಿಗೆ ಶ್ರೀರಕ್ಷೆಯಾಗಲಿ. ಆಮೀನ್. ಅಲ್ಲಾಹನಿಗೆ ಅವನಿಗೆ ಅದು ಶ್ರೀರಕ್ಷೆಯಾಗಲಿ. ನಿಮಗೆ ಏನು ಅವ ಸಹಾಯ ಮಾಡ್ತಾನೆ ಅದನ್ನು ಅಲ್ಲಾಹನು ಅವನಿಗೆ ಮತ್ತು ಅವನ ಮಕ್ಕಳಿಗೆ, ಅವನ ತಂದೆ ತಾಯಿಗಳಿಗೆ, ಅವನ ಕುಟುಂಬಕ್ಕೆ, ಅವನ ಹೆಂಡತಿಗೆ ಎಲ್ಲರಿಗೆ ಕೊಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಮತ್ತು ಅವನು ಇನ್ನೊಂದು 2 ಮಾತು ಕೊಟ್ಟದ್ದು ಆಗಬೇಕು. ಅದು ಈಗ ನನಗೆ ಈ ವರ್ಷದಲ್ಲಿ ಅವನು ಮುಗಿಸ್ಕೊಡ್ಬೇಕು. ಒಂದು ಅವನು ನನ್ನಲ್ಲಿ ಹೇಳಿದ್ದಾನೆ, ಸರ್ ಇಡೀ ಕಂಪೌಂಡಿಗೆ ನಾನು ಒಂದು ಸಾರಣೆ ಮಾಡಿಸಿಕೊಂಡು ಒಂದು ಪೈಂಟ್ ಕೊಡಿಸಿಕೊಡ್ಲಿಕ್ಕೆ ಉಂಟು ಅಂತ. 2ನೇದು ಒಂದು ಟಾಯ್ಲೆಟ್ ಅನ್ನು ಒಂದು ಸರಿ ಮಾಡಿಸಿಕೊಡುವಂಥ ವ್ಯವಸ್ಥೆಗೂ ಹೇಳಿದ್ದಾನೆ. ಅದನ್ನು ದಯವಿಟ್ಟು ಈ ಸಲ ಹೋಗುವ ಮೊದಲು ಅವನ ಹತ್ರ ಹೇಳಿ ಅದನ್ನು ನೀನು ಮಾಡಿಸಿಕೊಡ್ಬೇಕು ಅಂತೇಳಿ ಕೇಳಿಕೊಂಡು ಮತ್ತೊಮ್ಮೆ ಅವನಿಗೆ ಪ್ರಾರ್ಥಿಸಿ, ಅವನಿಗೆ ಅಲ್ಲಾಹನು ದೀರ್ಘ ಆಯುಷ್ಯ ಕೊಡಲಿ, ಒಳ್ಳೆಯ ಆರೋಗ್ಯ ಕೊಡಲಿ ಎಂದು ಪ್ರಾರ್ಥಿಸಿ ಅವನನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಇನ್ನು ಅನುಪಸ್ಥಿತಿಯಲ್ಲಿ ಇವತ್ತು ಕೆಲಸ ಕಾರ್ಯಗಳಿವೆ. ನಮ್ಮ ಶಾಲೆಯ ಸಂಚಾಲಕರು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಮ್ಮೊಟ್ಟಿಗೆ ಸಹಕಾರವನ್ನು ಮಾಡ್ತಾರೆ. ಪ್ರತಿಯೊಂದು ಕೆಲಸದಲ್ಲಿ ಒಳ್ಳೆಯ ರೀತಿಯಿಂದ ನಮ್ಮ ಕೆಲಸವನ್ನು ಮಾಡ್ತಾರೆ. ಯೂನಿಫಾರ್ಮಿಗೂ ಹಣವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಆ ಪೈಂಟಿಂಗ್ ಮಾಡುವ 3 ಮಂದಿಯಲ್ಲಿ ತ್ರಿಮೂರ್ತಿಯಲ್ಲಿ ಅವರು ಒಬ್ಬರಾಗಿದ್ದಾರೆ. ಅವರಿಗೂ ಅಲ್ಲಾಹನು ದೀರ್ಘ ಆಯುಷ್ಯ ಕೊಡಲಿ, ಒಳ್ಳೆಯ ಆರೋಗ್ಯ ಕೊಡಲಿ. ಅವರು ನಮ್ಮ ಮಕ್ಕಳಿಗೆ ಏನು ಸಹಾಯ ಮಾಡ್ತಾರೆ. ಈಗ ಹಬ್ಬದ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಹಬ್ಬದ ಊಟ, ಅದರೊಟ್ಟಿಗೆ ಹಣ, ನಾವು ಏನು ಕೇಳಿದ, ಈಗ ನಾಡ್ದು ಮೀಲಾದ್ ನಬಿ ಇದೆ, ಕೇಳಿದರೆ ಅದಕ್ಕೂ ಊಟ, ಈ ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಅವರಿಗೆ ಅಲ್ಲಾಹನು ದೀರ್ಘ ಆಯುಷ್ಯ ಕೊಡಲಿ, ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಲ್ಲಾಹು ರಹಮತ್ ಕೊಡಲಿ ಅಂತೇಳಿ ಪರೋಕ್ಷವಾಗಿ ಅವರಿಗೂ ನಾನು ದುವಾ ಮಾಡಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ಅಲ್ತಾಫ್ರವರು ಇದ್ದಾರೆ. ಅಲ್ತಾಫ್ರವರು ನನ್ನೊಟ್ಟಿಗಿದ್ದು ಎಲ್ಲ ಕೆಲಸಗಳಲ್ಲಿ ನಾವು ಮಾಡುವಂಥ ಒಳ್ಳೆಯ ಕೆಲಸಗಳಿಗೆ ನನ್ನೊಟ್ಟಿಗೆ ಧೈರ್ಯ ತುಂಬಿ ಇರಲಿ, ಪರವಾಗಿಲ್ಲ, ಮುಂದುವರಿಸೋಣ ಎಂಬಂಥ ಒಂದು ಆ ಧೈರ್ಯವನ್ನು ತುಂಬಿಕೊಂಡು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲಾಹನು ಅವರಿಗೂ ಒಳ್ಳೆಯ ಮನಸ್ಸು, ಒಳ್ಳೆಯ ಆರೋಗ್ಯ, ದೀರ್ಘ ಆಯುಷ್ಯವನ್ನು ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರರಾದಂಥ MH ಇಬ್ರಾಹಿಂರವರು ಯಾವತ್ತು ಮಾತು ಸ್ವಲ್ಪ ಜೋರಿದ್ರು, ಒಳ್ಳೆಯ ರೀತಿಯಿಂದ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಸಹಕಾರವನ್ನು ನೀಡ್ತಾ ಇರುವವರು, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಕರೀಮ್ರವರು ನಮ್ಮ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಎಲ್ಲ ಸಮಯದಲ್ಲೂ ನಮ್ಮೊಟ್ಟಿಗೆ ಇರ್ತಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ವಿದ್ಯಾರ್ಥಿ ಆಸಿಫ್ ಹೊಸಗುರಲ್ ಅವರು ಇದ್ದಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ವಿದ್ಯಾರ್ಥಿ ರಕ್ಷಕರಿದ್ದೀರಿ, ನಿಮಗೂ ಸ್ವಾಗತವನ್ನು ಬಯಸ್ತೇನೆ. ನನ್ನ ಸಹೋದ್ಯೋಗಿಗಳಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುವುದರೊಂದಿಗೆ ಜಾಸ್ತಿ ನಮ್ಮಲ್ಲಿ ಮಾತಾಡುವವರು ಯಾರು ಇರುವುದಿಲ್ಲ. ಈಗ ಅಧ್ಯಕ್ಷರು ಮೊದಲನೇದಾಗಿ 1-2 ಮಾತನ್ನು ಹೇಳಬೇಕು, ಮತ್ತೆ ನಾವು ಯೂನಿಫಾರ್ಮ್ ಅನ್ನು ವಿಸ್ತರಿಸ್ತೇವೆ ಎಂದು ಕೇಳುವುದರೊಂದಿಗೆ ತ್ವಾಹಾಜಿಯವರನ್ನು ನಾನು ಗೌರವಪೂರ್ವಕವಾಗಿ ಆಹ್ವಾನಿಸ್ತೇನೆ. ಮತ್ತು ನಮಸ್ಕಾರಗಳು. ಹಜರತ್ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನದಲ್ಲಿರುವಂತಹ ಹಜರತ್ ಸೈಯದ್ ಮದನಿ ಕಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಲಕೋಟೆ ಉಳ್ಳಾಳ ಇದರ ಅಧೀನದಲ್ಲಿ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸನರಾಗಿರುವಂತಹ ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿಯಾದಂತಹ ಅಬೂಬಕರ್ನವರೇ, ಯಾವಾಗಲೂ ನಮಗೆ ಸಹಾಯ ಹಸ್ತವನ್ನು ಮಾಡುತ್ತಿರುವ ಎಲ್ಲ ವಿಷಯದಲ್ಲೂ ಇಮ್ತಿಯಾಜ್ ಝೈನುದ್ದೀನ್ ರವರೇ, ಅಲ್ತಾಫ್ ಯುವಚಿರವರೇ, ಇಬ್ರಾಹಿಂರವರೇ ಹಾಗೂ ಕರೀಮ್ರವರೇ, ನನ್ನ ನೆಚ್ಚಿನ KMK ಮಂಜನಾಡಿಯವರೇ, ಶಿಕ್ಷಕ ವೃಂದದವರೇ, ಮಾಧ್ಯಮ ಮಿತ್ರ ಆಸಿಫ್ರವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯವರೇ, ಇವತ್ತು ನಾವು ನನಗೇನು ಹೇಳಲಿಕ್ಕೆ ಉಳಿಸಲಿಲ್ಲ ಮಾಸ್ಟ್ರು, ಎಲ್ಲ ವಿಷಯವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲ ವಿಷಯವನ್ನು ನಾನು ಒಂದೇ ಒಂದು ಮಾತನಾಡುವುದು, ಮಕ್ಕಳೇ ಗಮನವಿಟ್ಟು ಕೇಳಿ. ಇಲ್ಲಿ 5 ಹೊತ್ತು ನಮಾಜ್ ಮಾಡ್ತಾರೆ, ಕೈ ಮೇಲೆ ಮಾಡಿ ಕೆಳಗೆ ಮಾಡಿ. ಯಾರು ಶುಕ್ರವಾರ ಮಾತ್ರ ಮಾಡ್ತಾರೆ ನಮಾಜ್, ಆಯಿತು. ಇನ್ನು ಮುಂದೆ 5 ವಕ್ತ ಕೂಡ 5 ಸಮಯದಲ್ಲೂ ಕೂಡ ನೀವು ನಮಾಜ್ ಮಾಡಿ. ಈಗ ನಮ್ಮ KMK ಅವರು ಹೇಳಿದ್ದಾರೆ, ನಾವು 3 ಗಂಟೆಗೆ ನಾವು ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಸೇರಿಸಿಕೊಂಡು ನಾವು ಅಲ್ಲಾಹನ ಹತ್ರ ಬೇಡುತ್ತೇವೆ ಅಂತ ಹೇಳಿ. ಇನ್ನು ಮುಂದೆ ಆಗಲ್ಲ. ಇವತ್ತಿನಿಂದ ನೀವು 5 ವಕ್ತ 5 ಸಮಯದಲ್ಲೂ ಕೂಡ ನಮಾಜ್ ಮಾಡಿ. ನಮ್ಮ ಪ್ರತಿಯೊಬ್ಬರು, ನಿಮ್ಮ ಮೇಲೆ ಕೂತ್ಕೊಂಡಂತಹ ಪ್ರತಿಯೊಬ್ಬರು
ಆಡಳಿತ ಮಂಡಳಿ ಹಾಗೂ ನಿಮಗೆ ಇವತ್ತು ಯೂನಿಫಾರ್ಮನ್ನು ನೀಡುವಂತಹ ದಾನಿಗಳು ಯಾರು ಇರ್ಬೋದು. ಅದು ಇಲ್ಲಿ ಎಲ್ಲರೂ ಬರಲಿಲ್ಲ, ಕೆಲವರು ಬಂದಿದ್ದಾರೆ, ಕೆಲವರು ಬರಲಿಲ್ಲ. ಅವರಿಗೆ ನೀವು ಸದಾ ದುವಾ ಮಾಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಮಾಡ್ತೀರಲ್ಲ? ಮಾಡೋದಿಲ್ವಾ? ಇನ್ಶಾ ಅಲ್ಲಾ. ಯಾಕೆಂದರೆ ನಾನೊಂದು ಜೀವಂತ ಉದಾಹರಣೆ. ಯಾಕೆಂದರೆ ಬರೀ ಹಣ ಇದ್ದರೆ ಮಾತ್ರ ಏನೂ ಸಾಧ್ಯ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನನ್ನ ಆರೋಗ್ಯ 2 ವರ್ಷದ ಹಿಂದೆ ಬಹಳ ಅಪಾಯಕಾರಿಗಿತ್ತು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈ ಹೊಸ ಮಕ್ಕಳಿಗೆ ಮಾತ್ರ ಗೊತ್ತಿರಲಿಕ್ಕಿಲ್ಲ. ಆಗ ಕೇವಲ ಹಣ ಖರ್ಚು ಎಷ್ಟು ಮಾಡಬಹುದಿತ್ತು. ಅಲ್ಲಾಹು ತಾಲನು ನನಗೆ ಅನುಗ್ರಹವನ್ನು ನೀಡಿದ್ದಾನೆ. ಆದರೆ ಹಣದಲ್ಲಿ ಎಲ್ಲವನ್ನು ಆಯುಷ್ಯವನ್ನು ಖರೀದಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ದುವಾದಿಂದ ಮಾತ್ರ ಅದು ಸಾಧ್ಯ ಎಂದು ನನಗೆ ಅದರ ಅನುಭವ ಆಗಿದೆ. ಯಾಕೆಂದರೆ ನಿಮ್ಮೆಲ್ಲರ ದುವದ ಕಾರಣದಲ್ಲಿ ಮಾತ್ರ ಅಂತಹ ರೋಗ ನನಗೆ ಬಂದಿತ್ತು. ಆದ ಕಾರಣ ನೀವು ಪ್ರತಿಯೊಂದು ಸಮಯದಲ್ಲಿ 5 ವಕ್ತ ನಮಾಜ್ನಲ್ಲಿ ಕೂಡ ಆ ದುವವನ್ನು ನಮಗೆಲ್ಲರಿಗೂ ನೀವು ಮಾಡಬೇಕೆಂದು ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಮತ್ತು ನಾವು ನಿಮಗೆ ನಮ್ಮಿಂದ ಆಗುವಂತಹ ಯಾವುದೇ ಸಹಾಯವನ್ನು ಮಾಡಲಿಕ್ಕೆ ನಾವು ಹಿಂದೆ ಸರಿಯುವುದಿಲ್ಲ. ನಾವೊಂದು ಪ್ರಮಾಣ ಮಾಡಿದ್ದೆ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಮಾಣ ಮಾಡಿದ್ದೇನೆ. ಆದರೆ ನೀವು ನಮಗೆ ಕೊಡಲಿಕ್ಕಿರೋದು ಒಂದೇ ಒಂದು ವಸ್ತು. ನೀವು ಚೆನ್ನಾಗಿ ಈ ಶಾಲೆಯಲ್ಲಿ ಕಲಿತು ಶಿಸ್ತುಬದ್ಧವಾದಂತಹ ವಿದ್ಯಾರ್ಥಿಯನ್ನು ಗೈದು ಉತ್ತಮವಾದಂತಹ ಅಂಕಗಳೊಂದಿಗೆ ನಮಗೆ ಅದೇ ನೀವು ಕೊಡುವಂತಹ ದೊಡ್ಡ ಬಹುಮಾನ ಎಂದು ನಾನು ಹೇಳುತ್ತಾ ಈ ನನ್ನ ಮಾತನ್ನು ಮುಕ್ತಾಯಗೊಳಿಸಿ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು. ಪ್ರೀತಿ ಮಕ್ಕಳೇ, ಒಮ್ಮೆ ಜೋರು ಚಪ್ಪಳೆ ತಟ್ಟಿದ್ದು ಕೇಳಿ ಸಾಕ್. ಯಾಕೆ ಕೇಳಿ, ತಾಹಾಜಿಯವರು ಹೇಳಿದರು, ನೀವು ಒಳ್ಳೆ ರೀತಿಯಿಂದ ಕಲಿಬೇಕು, ಒಳ್ಳೆ ರೀತಿಯ ಶಿಸ್ತು ಕಟ್ಟಬೇಕು ಅಂತ. ನಾನು ತಾಹಾಜಿಯವರಿಗೆ ಮತ್ತು ಇಲ್ಲಿ ನಮ್ಮ ಹುಡುಗ ಇಮ್ತಿದ್ದಾನೆ ಕಮಿಟಿಯವರಿಗೆ ಹೇಳ್ತೇನೆ, ಉಳ್ಳಾಳದಲ್ಲಿರುವಂಥ ಎಲ್ಲ ಶಾಲೆಗಳಿಗಿಂತಲೂ ಉತ್ತಮವಾದಂಥ ವಿದ್ಯಾರ್ಥಿಗಳಿರುವ ಶಾಲೆ ಅಂದರೆ ನನ್ನದು. ನನ್ನ ಮಕ್ಕಳದು ಎಲ್ಲಿ ಆದರೂ ಅವರಿಗೆ ನಾನು ಜೋರು ಮಾಡ್ಬೋದು, ನನ್ನ ಮಕ್ಕಳಿಗೆ ನಾನು ಜೋರು ಮಾಡ್ಬೋದು, ಅವರಿಗೆ ನಾನು ಪೆಟ್ಟು ಕೊಡ್ಬೋದು, ಅವರನ್ನು ಬೈದಿರ್ಬೋದು. ಆದರೆ ಶಿಸ್ತಿನಲ್ಲಿ ನೀವು ಯಾವ ಶಾಲೆಗೆ ನನ್ನ ಮಕ್ಕಳನ್ನು ಕರೆದುಕೊಂಡು ಹೋದರೂ ನನ್ನ ಮಕ್ಕಳು ಮಂಚೂಣಿಯಲ್ಲಿದ್ದಾರೆ, ಅದನ್ನು ಅವರು ಉಳಿಸಿಕೊಳ್ತಾರೆ ಅಂತ ಹೇಳುವುದರೊಂದಿಗೆ 2 ಮಾತು ಬಿಟ್ಟಿದ್ದೇನೆ. ಮಕ್ಕಳೇ, ಸಹಾಯ ಮಾಡುವವರು ತುಂಬ ಮಂದಿ ಇದ್ದಾರೆ. ನನ್ನ ಆತ್ಮೀಯರು ಈ ಶಾಲೆಗೆ ಬಂದಾಗ ನನ್ನ ಬೆನ್ನು ತಟ್ಟಿದವರು ಅನ್ವರ್ ಹುಸೇನ್ರವರು. ಅನ್ವರ್ ಹುಸೇನ್ರವರ ಮಕ್ಕಳು ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮೊಟ್ಟಿಗಿರ್ತಾರೆ. ಫಸ್ಟಿಗೆ ನಮಗೆ 50,000 ರೂಪಾಯಿ ಕೊಡ್ತಾ ಇದ್ರು. ಕಳೆದ ವರ್ಷ 75,000 ಕೊಟ್ಟರು. ಈ ಸಲ ಮೊನ್ನೆ ನಾನು ಓದುವಾಗ ನನಗೆ 1.5 ಲಕ್ಷ ರೂಪಾಯಿಗಳು ಕೊಟ್ಟಿದ್ದಾರೆ ಯೂನಿಫಾರ್ಮಿಗೆ. ಮುಂದಿನ ವರ್ಷ ಇನ್ನೂ ಕೊಡ್ತೇನೆ ಅಂತ ನಿನ್ನ ಕರೆದೆ. ಇಲ್ಲ, ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೇನೆ ಮಾಸ್ಟರ್, ನೀವು ಕೊಡಿ ಅಂತ ಹೇಳಿದರು. ನೀವು ಕೊಡಿ, ನಿಮ್ಮಲ್ಲಿ ಕೊಟ್ಟದ್ದು ನೀವು ಕೊಡ್ಲಿಕ್ಕಲ್ವಾ ಅಂತೇಳಿ. ಆದ್ದರಿಂದ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ಮತ್ತು ಫಿಶ್ ಮೀಲ್ ಬಯರ್ಸ್ ಅಸೋಸಿಯೇಷನ್, ಅದರಲ್ಲಿ ಒಬ್ಬರು ಸದಸ್ಯರು ತೋಹಾಜಿಯವರು ಅಂತ 16 ಮಂದಿ ಮೆಂಬರ್ಗಳಿರುವಂಥ ಒಂದು ಅಸೋಸಿಯೇಷನ್ ಇದೆ. ಅವರು ನಮಗೆ ಕಳೆದ ವರ್ಷದಲ್ಲಿ ಹಣ ಕೊಟ್ಟಿದ್ದಾರೆ, ಈ ವರ್ಷವೂ ಕೊಡ್ತಾರೆ ಮಳೆಗಾಲ ಆದ ಕಾರಣ. ಅದೇ ರೀತಿಯಲ್ಲಿ ನಾವು ಮುಗೇರಿಗೆ ಹೋಗುವಂಥ ಸಮಯದಲ್ಲಿ ನೋಡ್ತೇವೆ ಒಂದು ಟೈಲ್ಸ್ ಫ್ಯಾಕ್ಟ್ರಿ ಮಸೂನ್, ಅವರು ಸಹ ನಮಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಕಳೆದ ವರ್ಷ ಒಬ್ಬ ಹುಡುಗ ಸ್ಟಿಚಿಂಗಿಗೆ ಹಣ ಕೊಟ್ಟಿದ್ದ, ಹನೀಫ್ ಮೈಸೂರು ಅಂತ. ಅವ ಇವತ್ತು ಸಹ ಅವನಿಗೆ ಬರಲಿಕ್ಕೆ ಆಗಲಿಲ್ಲ, ಸರ್ ನನ್ನಿಂದ ಆಗುವಂಥ ಸಹಾಯ ಮಾಡ್ತೇನೆ ಅಂತೇಳಿ ಹೇಳಿದ್ದಾನೆ. ಹಾಗೆ ಹಲವು ಮಂದಿ ನಮ್ಮ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಸಹಾಯ ಮಾಡ್ತಾರೆ. ಈಗ ನಮಗೆ ಕೊಡಲಿಕ್ಕೆ ಮಾತ್ರ ಸ್ಟಿಚಿಂಗಿಗೆ ಕೊಡಲಿಕ್ಕೆ ಹಣ ಇಲ್ಲ, ಇನ್ನು ಅವರು ಕೊಡುವವರು ಒಂದಿಬ್ಬರು ಕೊಟ್ಟಾಗಬೇಕು. ಅಲ್ಲಾಹನ ಅವರೆಲ್ಲರಿಗೂ ಕೊಡುವ ಮನಸ್ಸನ್ನು ಕೊಡಲಿ, ಅವರಿಗೆ ದೀರ್ಘ ಆಯುಷ್ಯ ಕೊಡಲಿ, ಅವರಿಗೆ ದೀರ್ಘ ಆಯುಷ್ಯ ಕೊಡಲಿ, ಒಳ್ಳೆಯ ಅವರ ಬಿಸಿನೆಸ್ಸನ್ನು ಅಭಿವೃದ್ಧಿಪಡಿಸಲಿ ಅಂತೇಳಿ ಕೇಳಿಕೊಳ್ಳೋದ್ರೊಂದಿಗೆ ನಾವೀಗ ಸಾಂಕೇತಿಕವಾಗಿ 4 ಮಕ್ಕಳಿಗೆ ಕೊಡ್ತೇವೆ. ಉಳಿದವರಿಗೆಲ್ಲ ಅವರು ಹೋದ ಮೇಲೆ ನಾನು ಕೊಡ್ತೇನೆ, ಅಷ್ಟು ಮಾತ್ರ ಈಗ ಕೊಡ್ತೇನೆ.
ಅವರಿಗೆ ಧನ್ಯವಾದಗಳು. ನನ್ನ ಆತ್ಮೀಯ ವಿದ್ಯಾರ್ಥಿ ಮತ್ತು ನನ್ನ ಮಗ ಇಮ್ತಿಯಾಜ್ರವರಿಗೂ ಧನ್ಯವಾದಗಳು. ಅದೇ ರೀತಿಯಲ್ಲಿ ಕರೀಮಿ ಯಚೂರವರಿಗೆ, ಅಲ್ತಾಫಿ ಯಚೂರವರಿಗೆ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳ್ತಾ ಇಂಡಿಪೆಂಡೆನ್ಸ್ ದಿವಸ 8 ಗಂಟೆಗೆ ಬರಬೇಕು ಅಂತೇಳಿ ವಿನಂತಿಸ್ತೇನೆ.